ಶ್ರೀ ದಕ್ಷಿಣಾಮೂರ್ತಿಗೆ ನಮಃ, ಶ್ರೀ ಗೋಪಾಲಕೃಷ್ಣಾಯ ನಮಃ. ಮೊರಾನಿ ನವಂಬರ್ 3ನೇ ತಾರೀಕಿಗೆ ಆದಿತ್ಯವಾರ ಒಂಜಿ ಘಟನೆ ಎಂಕ್ಲ ಈ ಪರಿಸರ ನಾವು ನಡತಂಡು ಯಾನೊಂಜಿ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ ಮಠಡದು ಇನ್ನು ನಿತ್ಯ ಪೂಜೆ ಮಾತ್ರ ಮುಗಿತಾರೆ ಮುಗಿದೊಂಜಿ 70 ಕಿಲೋಮೀಟರ್ ದೂರಡು ಒಂಜಿ ಕಾರ್ಯಕ್ರಮಕ್ಕೆ ಏನು ಹೋಗಿದ್ದೆ. ಅವಾಗ ಅಕ್ಲು ಇಂಚಿನ ಎಂಗ್ಲಿಗೆ ಲೊಕೇಶನ್ ಕಡೆ ಬಿಡ್ತಾರೆ ಆಯಿತು ದಾರಿ ಎಂಗ್ಲಿಗೆ ಹೋಗಿದ್ದೇನೆ. ಅವಾಗ ಅವು ಎಂಗ್ಲಿಗೆ ಬೋವಿಕ ನಡೆದು ಇಂಚ ಪೋಪಣದಿಂದ ದಾರಿ ತೋರಿಸ್ಕೊಂಡು ನಿರ್ಭಾಗ್ಯವಶಾತ್ ಅವಳು ಒಂದು ಮಕ್ಕಳು ಸೈಕಲ್ ಅಸೋಸಿಯೇಷನ್ ತಗೊಂಡು ಒಂದು ಚಾಂಪಿಯನ್ಶಿಪ್ ನಡ್ತೋಗ್ತಾನೆ ಸ್ಟೇಟ್ ಲೆವೆಲ್ ಅಂಚೆ ಆಕಳು ಎಂಗ್ಲಿಗೆ ಒಂದು ಬೇತೆ ದಾರಿ ಕೊಡ್ಬಂಡಿರಿ. ಬೇತೆ ದಾರಿದ ಬಗ್ಗೆ ಎಂಗ್ಲಿಗೆ ಅವರು ಮಾಹಿತಿ ಲದ್ದಿ ಗೊತ್ತಿಲ್ಲದ್ದಿ ಸಮಯನ ಅಂಚನೆ ಸಮಯಗಳು ಫೋನಾಗ ಈ ಸಮಯ ದುಡೋದೊಬ್ಬನೆ ಆ ಸಮಯದ ಪರಿಮಿತಿ ಲಕ್ಕೊಂಡು ಐದು ಮುಖ್ಯವಾದ ಒಂಜಿ ಹೆದ್ದಾರಿ ರಾಜ್ಯ ಹೆದ್ದಾರಿ ಜನಕ್ಲು ಪೋಪಣಜಿತ್ತ ಒಂಜಿ ದಾರಿನ ಬಂದ್ ಮಾಡ್ಕೊಡೋಣ ಐತನೇ ಕ್ರಮಕ್ಲುಂಡು ಇದು ಪೊಲೀಸ್ ಕೊಡೋಳು ಒಂದು ಮಾತ ಕಾರಣ ನಡೆದು ಎಂಗ್ಲಿಗೆ ಏನು ಬದಲ್ದು ಪೋಡ್ ಮಾಡ್ಬಿಡೋಂಜಿತ್ತು ಒಂಜಿ ಎಂಗ್ಲಿಗೆ ಮನಸ್ಸೆಲ್ಲ ಬರ್ತದೆ ಎಂಗ್ಲು ಪಂಡ ಇಜ್ಜಿ ಎಂಗ್ಲಿಗೆ ಅರ್ಜೆಂಟ್ ಉಂಡು ಎಂಗ್ಲಿಗೆ ಮುಂದೆ ಪೋಪಣ್ಣ ಅದನ್ನು ಎಂಗ್ಲು ಪಂಡಾಕಂಡ ಎಂಗ್ಲು ಪೋಯ ರಡ್ನೆ ಬಂದಾಗ ಪುನಃ ಒಂದು ಪುನರಾವರ್ತನೆ ಆಂಡದು. അപ്പോൾ ആക്കൾ രണ്ടേ മിനിറ്റ് പോയ വല്ലേ അവൾ ഒന്ന് വാങ്ങുന്നുണ്ട് ഇജ്ജി എങ്കിലേക്ക് അർജന്റ് ഉണ്ട് ദയകൊണ്ട് എന്നോ ഇടനീരത്തെ എങ്കിലെ ദേവസ്ഥാനത്തെ കളവാക്കുന്നുണ്ട് അതിനകത്ത് എങ്കില ಆ ವಿಷಯ ಕೊಡದೆ ಎಂಗ್ಲು ಬೇಗ ತೊಡ್ಕೊಂಡು ದೃಷ್ಟಿ ಎಂಗ್ಲು ಪುನಃ ಆಕಲಿಟ ಪಂಡ ಇಜ್ಜಿ ಎಂಗ್ಲ ಗುಡ್ಲೆ ಪಂಡ ಅದನ್ನು ಮೀನ ಮೆಷತ್ತು ಒಂದು ಬುಡಿಯರು ಅಂಡ ಬುಡ್ನಾಗ ಆಕಲು ಫೋಟೋ ತೆತ್ತಾರೆ ಪೆರಪಡದು ಫೋಟೋ ತೆತ್ತದು ಅವ್ರ 2ನೇ ಪಾಯಿಂಟ್ ಇಟ್ಟು 3ನೇ ಪಾಯಿಂಟ್ ಎಂಗ್ಲು ಎಕ್ಸಿಟ್ ಆಪ್ನವರು ಎಂಗ್ಲಿಗೆ ತುಂಬ ಅರ್ಜೆಂಟ್ ಬಂದಿದೆ ಪೋಲೆ ಮಾಡಿದ್ದು ಅಂಚೆ ಆ ಗಡಿ ಬಿಟ್ಟೆ ಎಂಗ್ಲು ಮೆಲ್ಲ ರೋಡ್ ಮಲ್ತಂಡ ಕೂಡ ಎಂಗ್ಲು ಸೈಡ್ ಎಂಗ್ಲು ಬರೋದು ಪುನಃ ಎಂಗ್ಲ ಕಾರ್ಗೆ ಹಾಕಿರು ಪೆರಪಡದು ಅಂಡ್ ಆ ಸ್ಪಾಟ್ ಏನು ತೂಯರ ಬೋತುಜಿ ಎಂಗ್ಲು ನಾವು ಡ್ರೈವ್ ಮಾಡ್ತಂತ ನಡ್ಕೊಂಡಿರಿ ಜದ ತೂಪೆ ಮಾಡಿರಿ ಪಾತ್ರೆ ಮಾಡಿರಿ ಅನ್ ಬಿಡಿಸಿ ಬಂಡಿದೆ ಯಾಕೊಂಡು ಅವು ಎಲ್ಲ ಒಂಜಿ ಮಲ್ಲೊಂಜಿ ವಿಷಯ ಅದು ಪೋಯರ ಬಲ್ಲಿ ಮಾಡ್ಬಿಡೋದು ಇಷ್ಟೇ ಅನ್ ಬಿಡಿಸಿ ಬಂಡೆ ಬುಕ್ಕ ಬರ್ತದೆ ನಾನು ಮಾತಾಡ ಬರ್ತದೆ ಇನ್ನು ಬಾಕಿ ದೇವಸ್ಥಾನದ ಕಡವತ ವಿಚಾರ ಮಾತು ಬುಕ್ಕ ಕಾರ್ ತುನಾಗ ಕಾರ್ತು ಗ್ಲಾಸ್ ಬ್ರೇಕ್ ಹಾಕೊಂಡು ಬುಕ್ಕ ಏನು ಪಂಡ್ಪಂಡ್ಲಾಕಲಿ ಪಂಡೆ ಆ ವಿಷಯ ಬುಕ್ಕ ಆ ಸ್ಟೇಷನ್ದು CI ಬರ್ತೀರಿ ಬುಕ್ಕ ಈ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದು ಸೆಕ್ರೆಟರಿ ಯಾಕೆ ಮಾತ್ರ ಬರ್ತದೆ ನಡ ಸಾರಿ ಕೇಳಿ ಬರ್ತಾರೆ ಏನು ಮಾಡಿ ಸಾರಿ ಕೇಳೋಣ ವಿಷಯ ಇತ್ತು ಇಂಚಿತಿ ಘಟನೆಗಳು ಆಯಿರಬಲ್ಲಿ ತಂದು ಎಲ್ಲೇ ಒಂದು ಘಟನೆ ಹತ್ಕೊಂಡು ವಿಷಯ ಎಲ್ಲ ಮಲ್ಲೆ ಹಾಕೊಂಡು ಮಲ್ಲೆ ಅದಕ್ಕೆ ಸಮಾಜ ಶಾಂತವಾದ ಪುನಃ ಇಂಚಿತ ವಿಷಯಗಳನ್ನು ಬುಕ್ಕ ಸಮಾಜ ಪುನಃ ಶಾಂತಿ ಹಾಳಾಕೊಂಡು ಸಮಾಜದ ಆಯ್ನ ತರ ನಡಪೆರಬಲ್ಲಿ ಏನು ಪಕ್ಕದಾನ ಕೇಸ್ ಮಾಡೋಣ ಅಂಚಿದ್ದ ಒಂದು ವಿಷಯ ಇರ್ತೈತಿ ಅಂಡದಿಗ್ಲು ತಪ್ಪು ಮಲ್ತನಾಗ್ಲಿ ಲೆತ್ತಂಬರೋಡು ಅವು ಏನಂತ ಇಗ್ಲು ಸಮಾಜ ಹಾಕ್ಲಿ ತೋಜ್ ಬೋರ್ಡ್ ಮಾಡೋದು ಹಾಕ್ಲಿಕ್ಕೆ ಪಂಡೆ ಅಂಡ್ ಐನಿ ಮುಟ್ಟ ಹಾಕ್ಲಿ ಲೆತ್ತಂಬರ್ತದೆ ಏನು ಪತ್ತಜಿ ಈ ದೃಷ್ಟಿಟ್ಟು ಇನ್ನು ಮಾತ ಕಡೆ ಇಟ್ಲ ಪ್ರತಿಭಟನೆ ಆಗುತ್ತದೆ ಉದ್ದೇಶ ಏನು ಮಂಡ ಪೊಲೀಸ್ ಇಲಾಖೆ ಸ್ವಯಂ ಪ್ರೇರಿತವಾದ ನೆತ್ತಬಿತ್ತ ಕೇಸ್ ರಿಪೋರ್ಟ್ ಬುಕ್ಕ ಮಲ್ತನಾಕ್ಲಿಂದ ಪತ್ತೊಳು ಮಾಡೋದು ಅವು ನಿಜವಾದ ಆವಡಾಯಿನ ವಿಷಯ ದಾಯಕೊಂಡ ಇಜಿದಂಡ ಸಮಾಜದ ಬೇತೆ ಸಂದೇಶಗಳು ಹೋಗ್ಕೊಂಡು ಏರಿಗೆಲ್ಲ ಗೊತ್ತು ಬುಜಿ ಏರ್ ಮಲ್ತಾನೆ ಗೊಂದಲ ಡೊಪ್ಪೇರು ಅವಾಗ ಒರಿ ಒಂದೊಂದು ರೀತಿ ಪಾತ್ರ ಹೋಗ್ಬೇರು ಐಕ ಬುಕ್ಕ ಬೇತೆ ಒಂದು ಬಣ್ಣಗಳು ಬರ್ಕೊಂಡು ಆ ವಿಷಯಕ್ಕೆ ಅದೇ ಆಯ್ನತ್ತವರ ಪೊಲೀಸ್ ಇಲಾಖೆ ಸ್ವಯಂ ಪ್ರೇರಿತವಾದ ಕೇಸ್ ಇರುತ್ತೆ ಆಗ್ಲಿನ ಪತ್ತದ ಸಮಾಜದ ಎದುರು ಕೊಂಡ್ರೋಡು ಅವು ಆತಜೀನಿ ಐಕ ಬಡದಿದ್ದೆ ಈ ಸಂದರ್ಭದಲ್ಲಿ ಹೆಂಗೆ ಭಾರಿ ಅಭಿಮಾನ ತೋಜನ ಜನ ಮಂಡ ಐತೆ ಕಾಸರಗೋಡು ಕೇರಳ ಡಿಪ್ಪಣ ಕೂಡ ಕರ್ನಾಟಕದ ಇಟ್ಲ ದಕ್ಷಿಣ ಕನ್ನಡದ ಹೆಚ್ಚಿನ ಪ್ರತಿನಿಧಿಗಳು ಭಾರಿ ಎಡ್ಡ ಮನಸ್ಸದ ಅಭಿಮಾನ ಸ್ಪಂದಿಸೋತೀರಿ. ಮುಖ್ಯವಾದ ನಮ್ಮ ಮಂಗಳೂರು MP ನಳಿನ್ ಕುಮಾರ್ ಇಪ್ಪಡ್ ಅಥವಾ ಶಾಸಕರು ಸುಮಾರು ಜನ ಭರತ್ ಶೆಟ್ ವೇದವ್ಯಾಸ ಕಾಮತ್ ಹರೀಶ್ ಪುಂಜರ್ ಬೊಕ್ಕ ಇತ ಮೊರನೆ ಪ್ರಸ್ತುತ MLC ಆನಾರ ಕಿಶೋರ್ ಕುಮಾರ್ ಅಂಚನೆ ಬಾಕಿ ಮಾತ ಬೇತೆ ಪಾರ್ಟಿ ದಾಖಲು ಇತ್ತದ MP ಯಾಕಲ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಆಕುಲ್ಲ ಪ್ರತ್ಯೇಕವಾದ ನಮ್ಮ ಕೇರಳ CM ಪತ್ರ ಬರೆದಿದೆ. ನಂಗೆ ಖುಷಿ ಆಗ್ಬಿಡಿದೆ ನೋಡ ನಮ್ಮ ಬೇತೆ ಸ್ಟೇಟ್ ಇದ್ದ ಕೂಡ ಅಭಿಮಾನ ಉಂಟು ನಮ್ಮ ಕನ್ನಡದಾಗಲು ನಮ್ಮ ಕೇರಳ ಕಾಸರಗೋಡು ಇತ್ತಿಂದ ಕೂಡ ನಮ್ಮ ಕಾಸರಗೋಡು ದಾಖಲಾಗ್ತಿಂದ ಕೂಡ ನಮ್ಮ ಕರ್ನಾಟಕ ದಾಖಲು ಪಡ್ಕೊಂಡು ಅಭಿಮಾನ ದಾಖಲು ಮಾತ ಅದಕ್ಕೆ ಬೋಡಾನದಿಂದ ಆಕಲಿನ ಪ್ರತಿಭಟನೆ ವ್ಯಕ್ತ ಆದ್ರೂ ನನಗೆ ಬೋಡಾನದಿಂದ ಒತ್ತಾಯನ ಕೂಡ ಆಕಲು ಕೇರಳ ಸರ್ಕಾರ ಕೊಂಡತ್ತೀರಿ ಖಂಡಿತವಾಗ್ಲೂ ಈ ಸಂದರ್ಭ ಬಿಟ್ಟು ಆಕಲಿಗೆ ಮಾತದೇವ್ರ ಡೆವಲ್ ಪಡೆದೇನು ಈ ಸಂದರ್ಭ ವಿಶೇಷವಾದ ಪ್ರಾರ್ಥನೆ ಒಂದು ಎಂಗ್ಲಿನ ಪ್ರತಿನಿಧಿಗಳು ಕೂಡ ಎಂಗ್ಲ ಕಾಸರಗೋಡು ಎಂಗ್ಲಿನ ಮೂಲಕ MP ನಮ್ಮ MLA ಮಂಜೇಶ್ವರ MLA ಅಥವಾ
ಬಾಕಿ ಉದ್ಮ ಎಂಬಲ್ಲಿ ಆಕುಲ್ಲ ಮಾತನಕ್ಕೆ ಬಡಾಯಿಲಕ್ಕೆ ಸ್ಪಂದಿಸೋದು ಮತ್ತು ಮಾತ ಸಮಾಜದ ಆಕಳು ಸರ್ವ ಪಕ್ಷದ ಆಕಳು ಸೇರಿ ಪ್ರತಿಭಟನೆ ಕೂಡ ಮಾಡ್ತಾರೆ. ಈಗ ಮುಖ್ಯ ಕಾರಣ ಎಂಚಿನ ಮಠ ಸಮಾಜದ ಮಿತ್ತು ಎಂಚ ನಡತೊಂದು ಪಂಪಣಕ್ಕೆ ಒಂದು ಉದಾಹರಣೆ ಆ ರೀತಿಯ ಎಡದಿನ ಮಠ ಪಂಡು ಮಾತೆಲ್ಲ ಪಕ್ಷ ಭೇದದ ಜೊತೆ ಜಾತಿ ಭೇದದ ಜೊತೆ ಬರ್ಪುಣಂಚಿನ ಒಂದು ಸ್ಥಳ ಒಂದು ಕ್ಷೇತ್ರ ಅಂದೇನ ಗಮನ ದಾಂಡ್ಲ ಇಂಚಿತಿ ಘಟನೆಗಳು ದುಂಬುಗ ಆಯರಬಲ್ಲಿ ಮಲ್ಪುಣಾಗ್ಲಿಗೆ ನೆತ್ತ ಬಗ್ಗೆ ಯೋಚನೆ ಪೂಜಿ ಅಂಡ ಆ ಸಂದರ್ಭದ ಇಂಚಿತ್ ನಾವು ಕಾರ್ಯಕ್ರಮಗಳ ಸಂಯೋಜಕರು ಇರ್ತೀರ ಐತೋ ಮಿತ್ತದ ಸ್ಥಾನಕ್ಕೆ ಏರು ಕುಲ್ಲು ತಪ್ಪಿರಿ ಆಕುಲು ಆಲೋಚನೆ ಮಾಡ್ಕೊಡು ಸರಿಯಾದ ಜವಾಬ್ದಾರಿ ಇತ್ತಿನ ಜನಕ್ಕೆ ಅಂಚಿತಿ ಕಡೆಟ್ ಪಾಡೋಡು ಇಂಚಿತಿ ಘಟನೆಗಳು ಪುನಃ ಆವಂತ್ಲಕ್ಕನೆ ಆಕಳು ಜಾಗ್ರತೆ ಮಾಡ್ಕೊಡು ಎಂಚಿನೈತಿಲ್ಲ ಪೊಲೀಸ್ ಇಲಾಖೆ ಏರು ಮಲ್ತನಂತ ಅಕ್ಲೊಂದು ತೂದು ನನ ಏರಾಂಡ್ಲ ಮಲ್ಪಂತಕ್ಕನೆ ಯಾಕೆ ಪ್ರೇರಣೆಲ್ಲ ಒಂಜಿ ಕೊರ್ಪುಲಕ್ಕನೆ ಆವಡ್ ಪಂಡಿತ ಈ ಸಂದರ್ಭ ಅನ್ಪಣದಿಲ್ಲ.